ಶೋಭಿಸುತ್ತಲಿರಲು ವಾಂಛೆಯ ಮೃಗಾಂಗನೋ ವೀರವನಿತೆಯರಾದಂತಹ ನೀವುಗಳು ನಾನಾಡುವಂತಹ ಮಾತನ್ನು ಚಿತ್ತ ಬಿಟ್ಟು ಆಲಿಸಬೇಕು. ವಿಶ್ವಲಿಂಗಿನಿಯ ದಯೆಯನ್ನು ಹೊಂದಿ ಪಂಚ ಸ್ತ್ರೀ ರಾಜ್ಯವನ್ನು ಪಂಚಮುಖನ ದಯೆಯಿಂದ ನಾನು ಸದಾಕಾಲ ಕಾಪಿಡುತ್ತಾ ಬಂದವಳು. ಪುರುಷ ಪ್ರಧಾನವಾದಂತಹ ಸಮಾಜ ಎನ್ನುವ ಹಾಗೆ ಕೊಪ್ಪಿ ಮೆರೆಯುವಂತಹ ಪುರುಷರನ್ನು ಕಡೆಗಣಿಸಿದ್ದೇನೆ. ಈ ಕಾಲಕ್ಕೆ ಹೆತ್ತ ಭೂಮಿ ನಿಂತಹ ಭೂಮಿ ಹೆಣ್ಣು, ಹೆತ್ತಂತಹ ತಾಯಿ ಹೆಣ್ಣು, ಹರಿಯುವಂತಹ ನದಿಯೂ ಹೆಣ್ಣು. ಹೀಗಿರುವಾಗ ಸ್ತ್ರೀಯರನ್ನು ಕಡೆಗಣಿಸುತ್ತಾರಂತಾದ್ರೆ ಸ್ತ್ರೀ ಪುರುಷರಿಲ್ಲದ ಸಮಾಜವನ್ನು ಕಟ್ಟಬೇಕು ಎನ್ನುವಂತ ನಿರ್ಧಾರದಿಂದಲೇ ಪಂಚಸೂತ್ರದ ಅಡಿಯಲ್ಲಿ ಪಂಚ ಸ್ತ್ರೀ ರಾಜ್ಯವನ್ನು ಕಟ್ಟಿ ಪುರುಷರಿಗೆ ಪ್ರವೇಶವಿಲ್ಲ ಎನ್ನುವಂತಹ ಶಾಸನದ ಅಡಿಯಲ್ಲಿ ಕಾಯುತ್ತಾ ಬಂದವಳಿದ್ದೇನೆ. ಸಾರಮತಿ ಹಾಗೂ ಊರ್ಮಿಳೆಯ ಮುದ್ದಿನ ಕುವರಿ ನಾನು. ಕುಮದ್ವತಿ ಎನ್ನುವ ಹಾಗೆ ಖ್ಯಾತಿಯನ್ನು ಹೊಂದಿದವಳಿದ್ದೇನೆ. ಸೌರಮಣಿ, ಚಂದ್ರಮಣಿ, ಅಷ್ಟೇ ಅಲ್ಲ ಸೌಗಂಧಮಣಿಯರಾದಂತಹ ನಿಮ್ಮನ್ನು ಎಡ ಬಲದಲ್ಲಿ ವೀರ ವನಿತೆಯರಾಗಿ ನಾನು ಇಟ್ಟುಕೊಂಡವಳಿದ್ದೇನೆ. ಈ ಕಾಲಕ್ಕೆ ಪಂಚೇಶನ ಸತಿಯನ್ನು ಮೀರಿಸುವಂತಹ ಚೆಲುವಿಗೆ ಎನ್ನುವ ಹಾಗೆ ಜಗದ್ವಿಖ್ಯಾತಿಯನ್ನು ಹೊಂದುತ್ತಾ ಇದ್ದೇನೆ. ಇಷ್ಟೆಲ್ಲ ಇರುವಾಗ ಓಲಗದಲ್ಲಿ ಬಂದವಳೇ ನಮ್ಮೆಳೆಗಾಗಿ ಬಂದಿದ್ದಾನೆ. ಆ ಕಾರಣದಿಂದ ಸಕಲ ಸಿದ್ಧತೆಯೊಂದಿಗೆ ಬಂದು ನಗರಿಯ ರಾಗರಾಜಿತನ ಸಿನೋದುವಗ ಸೌಂದರ್ಯ ನಗರಿಯ ರಾಗ ರೋಜಿತನ ಕನ್ನಡೋ ನೋಡಿರಿ ಪೂರ್ಣ ಚಂದಿರನಾದ
ಭವನ ನೋಡಿ ಭವಕಿಯರೆ ಕೇಳಿ ನನ್ನಂತರಾಗದಿ ಭಾವ ಭಗೀರಥಿ ಜನಿಸೆ ಭಾವ ಭಗೀರಥಿ ಜನಿಸೆ ಸಮುದ್ರವ ಸೇರೆ ತೀವಿ ಎತ್ತಿಸುವುದಿದೆ ಆ ಸಮುದ್ರವ ಸೇರೆ ತೀವಿ ಎತ್ತಿಸುವುದಿದೆ ಕಾಮ ಸಾಂಗತ್ಯವ ಬಯಸಿ ಕಾಮ ಸಾಂಗತ್ಯವ ಬಯಸಿ ನೋಡಿ ಕಮನ ಸುಮತ್ಮ ಭವನ ನೋಡಿ 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 ಏನಮ್ಮ ನೀವು ನೋಡ್ಲಿಲ್ವಾ ನಿಮಗೆ ಕಾಣಿಸ್ಲಿಲ್ವಾ ಸೇನಾ ವ್ಯೂಹದೊಂದಿಗೆ ಎಲ್ಲಿಗೆ ಮುಂದೆ ಹೋಗುವುದು ಮುಂದೆ ಹೋಗುವುದಕ್ಕೆ ಮನಸ್ಸಾಗುವುದಿಲ್ಲ ಮುಂದೆ ನೋಡುತ್ತಾ ಇದ್ದೆ ಅಂತಾದ್ರೆ ವೀರ ಬಹುಶಃ ಅವನೇ ಕಾಕತೀಯನಿರಬಹುದು ನಮ್ಮವಳಾದಂತಹ ಧೂತಿ ಬಂದಾಡಿದಾಗ ಕೋಪ ಉಕ್ಕೇರಿದ್ದಬಹುದು ಆದ್ರೆ ಇವಳನ್ನು ಕಾಣುತ್ತಾ ಇದ್ರೆ ಆ ಕೋಪ ಎಲ್ಲ ನೀರಾಗಿ ಹರಿಯುತ್ತಾ ಉಂಟೆ ಯಾಕೆ ಇವನ ರೂಪಾತಿಶಯವನ್ನು ಕಂಡು ನಾನು ಮನಸೋತವಳಿದ್ದೇನೆ ಪೂರ್ಣ ಚಂದಿರನ ಪ್ರಭೆಯು ಧರೆಗೆ ಇಳಿದು ಬಂದು ತನ್ನದಾದಂತಹ ಅಮೃತ ಕಿರಣಗಳನ್ನು ಸುತ್ತಲೂ ಪ್ರಸರಿಸಿದಾಗ ಎಂತ ಭಾವನೆ ಉಕ್ಕೆ ಇರುತ್ತದೆ ಅದೇ ಭಾವ ನನ್ನ ಅಂತರಂಗದಲ್ಲಿ ಮೊಳಗುತ್ತಾ ಉಂಟು ಇವನನ್ನು ನೋಡಿದ್ರೆ ಇವ ಬೇರೆ ಯಾರೂ ಅಲ್ಲ ಶಕ್ರನಂದನ ಸ್ವರೂಪವನ್ನು ಮೀರಿಸಬಲ್ಲಂತಹ ಚೆಲುವು ರತಿಯ ವಿಲಾಸದಲ್ಲಿ ಮೈಮರೆತಂತ ಮನ್ಮಥನ ವಿಲಾಸವನ್ನು ಮೀರಿಸುವಂತಹ ಚೆಲುವು ಈ ಚೆಲುವನ್ನು ನೋಡುತ್ತಾ ಇದ್ರೆ ಅಂತರಂಗದಲ್ಲಿರುವಂತಹ ಭಾವ ಅದು ಭಾಗೀರಥಿಯಾಗಿ ಕಡಲನ್ನು ಸೇರಬೇಕೆನ್ನುವ ಹಾಗೆ ತವಕಿಸ್ತಾ ಉಂಟು ಇವನ ಮೋಹದ ನೋಟಕ್ಕೆ ನಾನು ಮರುಳಾಗಿದ್ದೇನೆ ನಾನು ನೀರಜಿದ ರಾಜ್ಯ ಭಾವ ಸಾಧನವನೇ ಮುರಿಯಲೇ ಅಮ್ಮೋದಾದ ಏನಿಂದ ಮರುಳಾಟವು ಏನು ಮಾತನಾಡ್ತಾ ಇದ್ದೀರಿ ಯುದ್ಧಕ್ಕೆಂದು ನಾವು ಬಂದವರು ಅವರ ಜೊತೆ ಯುದ್ಧ ಮಾಡುವುದು ಬಿಟ್ಟು ಅವರನ್ನು ಹೊಗಳ್ತಾ ಇದ್ದೀರಲ್ವಾ ನಿನಗೆ ಭಾವವೇ ಬರುವುದಿಲ್ವಾ ಏನು ಭಾವ ಭಾವ ಸತ್ತವರಾಗೆ ಮಾಡಬೇಡಿ ನನ್ನ ಅಂತರಂಗದಲ್ಲಿ ಭಾವ ಮೊಳಗುತ್ತಾ ಉಂಟು ನೈದಿಲೆಗೆ ಚಂದ್ರನೂ ಬೇಕು ಕಮಲಕ್ಕೆ ಸೂರ್ಯ ಬೇಕು ಅದೇ ರೀತಿ ಹರಿಯುತ್ತಾ ಇರುವಂತ ನದಿಗಳು ಕಡಲನ್ನು ಸೇರಲೇಬೇಕು ನಾನು ಆ ಕಡಲನ್ನು ಸೇರಿದ್ರೆ ಏನೇ ತಪ್ಪು ನಾವು ಬರುವಾಗ ಶಾಸನ ಕೊಟ್ಟದ್ಯಾರು ನಾನೇ ನೀವೇ ತಾನೇ ಇಲ್ಲಿ ಬಂದು ಏನೇನು ಹಾಗಂತಾ ಇದ್ದೀರಿ ನೀವು ಬೇಕಿದ್ರೆ ಅವನ ಜೊತೆ ಓಡಿ ಹೋಗಿ ನಾವು ಈ ರಾಜ್ಯವನ್ನು ಉಳಿಸುವುದಕ್ಕೆ ಯುದ್ಧಕ್ಕೆ ನನ್ನನ್ನು ಕೆರಳಿಸುತ್ತಾ ಇದ್ದೀರಿ ಬಂದವ ಎಂತ ಚಲವನೇ ಇರಲಿ ನೀವೆಲ್ಲ ಮುಂದಾಗುವುದು ನನ್ನ ಕೂಡ ಬನ್ನಿ ಸಮರವೂ ಸಿದ್ಧವಾಗಿ
ಬದುಕಬೇಕೆಂಬ ಆಸೆ ಇದ್ದರೆ ಬಂದ ದಾರಿಯಲ್ಲಿ ಹೋದರ್ಲೇಸು. ಬಿಡು 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 ಬಾರೋ. ಮಣಿಗಳ ಅರಸರಾದಂತ ನಾಗರಾಜನ ಆಶೀರ್ವಾದ ಎಲ್ಲಿಯವರೆಗೆ ನಮ್ಮ ಮೇಲುಂಟು ಅಲ್ಲಿಯವರೆಗೆ ಸೋಲಿಲ್ಲ. ಬರಿದ ಸಾಯದಿರುವ ನಟ घन काकतीयो विनोदी वीरनो नीनो नीनो घन काकतीय पूरम कांत संभवनु घन काकतीय पूरम कांत संभवनु वीरनु नीनु संभवनु
ಸಂಭವನು ಅಯ್ಯ ಪರಮಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಮುಂದಾದಂತಹ ಸೇನಾ ಬಾರದಿಯನ್ನೆಲ್ಲ ಸರಿಗಟ್ಟುತ್ತಾ ಮುಂದಕ್ಕೆ ಬಂದವ ವೀರನೋ ನೀನು, ವೀರನೋ ನೀನು. ಹೌದೇನೋ, ನೀನೇನೋ ಕಾಕತೀಯ. ಭೂ ರಮಣನಾಗಿ ಮೆರೆಯಬೇಕೆನ್ನುವಂತ ಉತ್ಸಾಹದಿಂದ ಮುಂದತ್ತಿ ಬಂದವ ಅಂತ ಕೇಳಿದ್ದೇವೆ. ಹಲವಷ್ಟು ದಿಗ್ವಿಷಯಗಳನ್ನು ಮಾಡಿದವ ಅಂತ ಕೇಳಿದ್ದೇವೆ. ಹೋದಲ್ಲಿ ಬಂದಲ್ಲಿ ನಿನಗೆ ಜಯಲಲನೆ ಒಲಿದು ಬಂದಿದ್ದಾಳೆ ಎನ್ನುವುದು ಸ್ಪಷ್ಟ. ಹಾಗೆಂದು ಇದು ಸಾಮಾನ್ಯವಾದಂತಹ ನಗರವಲ್ಲ, ಪಂಚ ಸ್ತ್ರೀ ರಾಜ್ಯ. ಇದಕ್ಕೆ ಒಡತಿಯಾಗಿ ಕುಮದ್ವತಿ ನಾನಿರುತ್ತ ನಮ್ಮದಾದಂತಹ ಸೇನಾ ವಾರಿದಿಯನ್ನು ಮಡುಹುತ್ತೇನೆ ಎನ್ನುವಂತಹ ಆ ಭ್ರಮೆಯನ್ನು ಬಿಟ್ಟು ಹಿಂದ ಸಾರು. ವಿಷಜ್ವಾಲೆ ಭಾರತದಲ್ಲಿ ಭುಗಿಬಿಗಿಡಿದ ಭೀಕರ ವಿಕಾರದಲ್ಲಿ ಇವನೊಂದಿಗೆ ಇವತ್ತು ಯುದ್ಧವನ್ನು ಮಾಡುತ್ತಾ ಇದ್ದ ಹಾಗೆ ಕಾಯ ಕಂಪಿಸುವುದಕ್ಕೆ ಪ್ರಾರಂಭಿಸಿದೆ. ಹೂಂಕಾರ ಮಾತದಿಂದ ವಿಷದ ಜ್ವಾಲೆ ಬಿಡಲಾರೆ ಹಿಂದೆ ನಾಲ್ಕ ಕನ್ನಿಕೆಯರು ನನಗೊಪ್ಪಿಸಿರುವಂತಹ ಗರುಡಾಸ್ತ್ರವನ್ನು ಸೈನಿಕರೆಲ್ಲರೂ ಗಡಗಡಲೆ ನಡುಗುತ್ತಾ ಇದ್ದಾರೆ. ಏನು ಮಾಡೋಣ? ಪ್ರಭು ಪರಮೇಶ್ವರ ಒಲಿದಿದ್ದಂತಹ ವಜ್ರಾಸ್ತ್ರವನ್ನು ಬರಿದಾಯ್ತು ಹೊಂಗನಸುಗಳು ಪರಿಶ್ರಮದ ಗಟ್ಟಿ ಬೆಳೆಸಿದ ಶ್ರೀರಾಜ್ಯ ಪುರುಷರ ವಶವಾಯಿತೆ ಶಿವನೇ ಹರಗರ ಪರಾಕಾಷ್ಠೆಯ ಮೂಲಕವಾಗಿ ಸ್ವರಾಜ್ಯವಾದಂತಹ ಶ್ರೀರಾಜ್ಯವನ್ನು ಕಟ್ಟಿದೆ. ಈ ಕಾಲಕ್ಕೆ ಯುದ್ಧವನ್ನು ಮಾಡುತ್ತಾ ಇದ್ದ ಹಾಗೆ ನಾನು ಪ್ರಯೋಗಿಸಿದಂತ ವಿಷದ ಜ್ವಾಲೆಯ ವಿಷದ ಬಾಂಡವು ಎಲ್ಲವೂ ವ್ಯರ್ಥವಾಗುತ್ತಾ ಉಂಟು. ಜಯಲಹನಿ ಇವನಿಗೆ ಹೊಡೆದಿದ್ದಾಳೆ. ವಿಷ್ಣುಲಿಂಗಿ ನನ್ನ ಕೈ ಬಿಟ್ಟೆ ಅಮ್ಮ, ಕೈ ಬಿಟ್ಟೆ. ಏನು ಮಾಡಲಿ? ಇದು ಕಾಲು ಹಿಡಿದಿದ್ದೇನೆ. ನನ್ನನ್ನು ಉಳಿಸಬೇಕು. ಉರಿ ಹೇಳುತ್ತದೆ. ಈ ಪಾಶದಿಂದ ಬಿಡಿಸು. ನಿನ್ನನ್ನು ನಾನು ಬಂಧಿಸಿದ್ದೇನೆ, ಬಂಧ ಮುಕ್ತಗೊಳಿಸಬೇಕು ಎನ್ನುವ ಹಾಗೆ ಬೇಡುತ್ತಾ ಇದ್ದೀನಿ. ಯಾವ ಕಾರಣಕ್ಕೂ ನಿನ್ನನ್ನು ಬಿಡುಗಡೆಗೊಳಿಸುವುದಕ್ಕೆ ಸಾಧ್ಯವಿಲ್ಲ.
ನೀನು ಬದುಕಿ ಉಳಿದೆ ಎಂದಾದರೆ ಈ ಪ್ರಪಂಚಕ್ಕೆ ದೊಡ್ಡದಾದಂತಹ ಮಾರಿಯಾಗಿ ನೀನು ಬೆಳೆಯುವುದಕ್ಕೆ ಸಾಧ್ಯ. ಬೇರೆ ಯಾವುದಕ್ಕೂ ಅಲ್ಲ. ನಿನ್ನ ಜಠರದಲ್ಲಿ ಕಾಲಕೂಟ ಎನ್ನುವಂತಹ ವಿಷ ಇದೆ. ಅದಿರುವಲ್ಲಿಯವರೆಗೆ ನೀನು ಇನ್ನೊಬ್ಬರನ್ನು ಸುಖವಾಗಿ ಬದುಕುವುದಕ್ಕೆ ಬಿಡಲಾರೆ. ಆದ ಕಾರಣ ನಿನ್ನಲ್ಲಿ ಹೇಳುವುದಿಷ್ಟೇ, ಆ ವಿಷವನ್ನು ನೀನು ವಮನ ಮಾಡಿದೆ ಎಂದಾದ್ರೆ ಆಮೇಲೆ ನಿನ್ನನ್ನು ನಾನು ಬಿಡ್ತೇನೆ. ಸರಿ ಸರಿ, ವಿಷ್ಣುಲಿಂಗಿಯನ್ನು ಧ್ಯಾನಿಸಿದೋ ಮುದಿದುಗಾರುದ ಪೂರ್ಣ ವಿಧುವಿನ ದಿಸೆಯಲು ಮದನಾಂಗ ತೋಷ ತಾಳಿದನು. ನಾರಿಮಣಿ, ಕಾಕತೀಯ ವಿಷವನ್ನು ನೀನು ವಮನ ಮಾಡಿದ ಕ್ಷಣ ಇಡೀ ನಿನ್ನ ಸ್ವರೂಪವೇ ಬದಲಾವಣೆಯಾಗಿ ಹೋಗಿದೆ. ಇದೆಂತದ್ದು? ವಿಶೇಷವಾದ ಸೌಂದರ್ಯದಿಂದ ನೀನು ಕಂಗೊಳಿಸು ಹೋಗುತ್ತಾ ಉಂಟಲ್ಲ ವಿಷ ನಮ್ಮ ತುಂಬಿದ ಘಟ ಸರ್ಪ. ನನ್ನ ಶರೀರದಿಂದ ನಾಗರಾಜ ಹಾ. ಇಳಿದು ಹೋಗುತ್ತಾ ಇದ್ದಾನೆ. ಏನಿದ ಆಶ್ಚರ್ಯ, ಏನಿದ ಆಶ್ಚರ್ಯ! ಅದೇನು ಕೇಳುತ್ತಾ ಇರುವುದು ಶರೀರವಾಣಿ. ವಿಸ್ಮಯವಾಯ್ತು ರಣದೊಳಗೆ ಗಣಧರದ ಶರೀರವಾಣಿಯು ಗೆಲು. ಕಾಕತೀಯ ಕುಮುದ್ವತಿಯರೇ, ಅಚ್ಚರಿಗೊಂಡಿರೆ. ಹೀಗಾಗುವುದಕ್ಕೆ ಪೂರ್ವ ಹಿನ್ನೆಲೆ ಇದೆ. ಹರನ ಕಂಠಾಭರಣವಾಗಿದ್ದಂತಹ ನಾಗರಾಜ ಒಂದೊಮ್ಮೆಗೆ ಮದಾಂಧನಾಗಿ ಹರನೊಂದಿಗೆ ವಾಗ್ಯುದ್ಧಕ್ಕೆ ಇಳಿದ. ಕುಪಿತನಾದಂತಹ ಹರ ಅವನನ್ನು ಎತ್ತಿ ಬಿಸಾಡಿದ ಕ್ಷಣವೇ ಭುವಿಯನ್ನು ಸೇರಿಕೊಂಡಂತಹ ನಾಗರಾಜನ ಒಂದು ಅಂಶ ತ್ರಿದಂಡಿ ಮಹಾಮುನಿಯ ದೇಹವನ್ನು ಸೇರಿದ ಕ್ಷಣವೇ ಉರಿಯನ್ನು ತಾಳಲಾರದೆ ಸರಸಿಗೆ ಧುಮುಕಿದ ಪರಿಣಾಮವಾಗಿ ಹೆಣ್ಣಾಗಿ ಕಾಣಿಸಿಕೊಂಡ. ಆ ಕಾಲದಲ್ಲಿ ಇಂದ್ರನೇ ಧರೆಗಿಳಿದು ಮುನಿಕನ್ಯೆಯನ್ನು ಸೇರಿದ ಕಾರಣ ಹುಟ್ಟಿಕೊಂಡವಳೇ ಕ್ರೋಧಿನಿ ಹಾಗೂ ಮಾರ್ತಾಂಡ ಧ್ವಜರ ದಿವ್ಯ ಸಂಸರ್ಗದಿಂದ ಕಾಣಿಸಿಕೊಂಡವನೇ ಕಾಕತೀಯ. ಈಗ ನಿಮ್ಮೀರ್ವರಲ್ಲಿ ಐಕ್ಯವಾಗಿದ್ದಂತಹ ವಿಷವು ಭುವಿಯನ್ನು ಸೇರಿಕೊಂಡ ಕಾರಣ ನೀವೀರ್ವರು ವಿಷಮುಕ್ತರಾಗಿದ್ದೀರಿ. ವಿಷಮ ಪರಿಸ್ಥಿತಿ ಯಾವತ್ತೂ ಸಲ್ಲದ್ದು. ನೀವೀರ್ವರು ಕಲ್ಯಾಣ ಆಗುವುದರ ಮೂಲಕವಾಗಿ ದಿವ್ಯ ಸಂಸರ್ಗವನ್ನು ಹೊಂದಬೇಕು. ಇದೇ ಎಲ್ಲರ ಆಶಯ. ಅಂಬರದ ನುಡಿಯೋಜ ಜನಪದಿ ಕಂಬುಗಳು ಬರಿಸಲು ತುಂಬಿದ ಪುರವಿಲ್ಲ ನಿಜ ಸೌರಂಭ ಶರದಿಯಲಿ. ಅಶರೀರವಾಣಿಯನ್ನು ನೀನು ಕೇಳಿದ್ದೀಯಲ್ಲ. ನಭೋವಾಣಿ, ದೇವವಾಣಿ, ಸತ್ಯವಾಣಿ. ಖಂಡಿತವಾಗಿಯೂ ಅದನ್ನು ಮೀರುವುದಕ್ಕೆ ಸಾಧ್ಯತೆ ಇಲ್ಲ. ನಿನ್ನವಾದಂತಹ ವಿಷವನ್ನು ವಮನ ಕ್ರಿಯೆಯ ಮೂಲಕ ನೀನು ಹೊರಹಾಕಿದ್ದಿ. ಅದೇ ರೀತಿಯಾಗಿ ನನ್ನ ಶರೀರದಲ್ಲಿ ಅಡಕವಾಗಿದ್ದಂತಹ ನಾಗರಾಜ ತನ್ನಿಂದ ತಾನೇ ಇಳಿದು ಹೋದ. ನಾವು ಮುಂದೆ ಮದುವೆಯಾಗಿ ಜೀವನವನ್ನು ಸಾಗಿಸಬೇಕು ಎನ್ನುವ ಹಾಗೆ ದೇವವಾಣಿ. ಸತ್ಯ ಹೇಳ, ನನಗೆ ಮೊದಲೇ ಮನಸ್ಸಿತ್ತು, ಅವರು ಹೇಳಿದ್ದು ಬೇಡ. ಅದೆಲ್ಲ ದೈವ ಚಿತ್ತೆ. ನಮ್ಮ ಜೀವನ ಎನ್ನುವುದು ಆ ದೇವನಾಡಿದಂತಹ ನಾಟಕ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಈ ಕಾಕತೀಯ ಎನ್ನುವವ ಬರೇ ನಿಮಿತ್ತ ಮಾತ್ರ. ಈ ಭೂಲೋಕಕ್ಕೆ ಬಂದವ ಕಾರಣ ಮತ್ತೇನು ಅಲ್ಲ. ಅದೆಷ್ಟೋ ಮಂದಿಗಳು ಶಾಪಗ್ರಸ್ತರಿದ್ರು, ಅದೇ ರೀತಿಯಾಗಿ ಸಜ್ಜನರಿದ್ರು, ದುಷ್ಟರಿದ್ರು. ಶಾಪಗ್ರಸ್ತರ ಶಾಪ ವಿಮೋಚನೆಯನ್ನು ಮಾಡಬೇಕು, ದುಷ್ಟರ ನಾಶವನ್ನು ಮಾಡಬೇಕು, ಸಜ್ಜನರನ್ನು ಪೊರೆಯಬೇಕು ಎನ್ನುವಂತಹ ಉದ್ದೇಶದಿಂದ ಆ ದೇವೋತ್ತಮ ಪ್ರಭು ಪರಮೇಶ್ವರ ಆಡಿದಂತಹ ನಾಟಕದಲ್ಲಿ ನಾವಿರುವರು ಪಾತ್ರಧಾರಿಗಳಾಗಿ ಇದುವರೆಗೆ ಬಂದಿದ್ದೇವೆ. ಇನ್ನು ಮುಂದೆ ಆ ದೇವರೇ ನಮಗೆ ಹೇಳಿದ್ದಾರೆ, ಮದುವೆಯಾಗಿ ಸುಖ ಜೀವನವನ್ನು ಸಾಗಿಸಬೇಕು ಎನ್ನುವ ಹಾಗೆ ನಾನು ನಿನ್ನನ್ನು ಇಚ್ಛೆ ಪಟ್ಟಿದ್ದೇನೆ. ಹಾಗಿದ್ರೆ ತಡ ಮಾಡುವುದಲ್ಲ, ಶುಭ ಮುಹೂರ್ತದಲ್ಲಿ ನಿನ್ನನ್ನು ಮದುವೆಯಾಗಿ ಸಾಕೇತದ ಪಟ್ಟವನ್ನು ನಾನು ಏರ್ತೇನೆ ಎನ್ನುವಲ್ಲಿಗೆ ರಾಜ ಕಾಕತೀಯ ಎನ್ನುವಂತಹ ಈ ಪುಣ್ಯಪ್ರದವಾದಂತಹ ಪ್ರಸಂಗವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು ಆಯುಷ್ಯ, ಆರೋಗ್ಯ, ಸೌಭಾಗ್ಯಾದಿಗಳನ್ನು ಕರುಣಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವುದಕ್ಕೆ ನಿಮ್ಮೆಲ್ಲರಿಂದ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ. ಕರುಣಸಾಗರ ದೇವ ಗುರು ವಿಶ್ವಮಾನ್ಯ
ಸುಬ್ರಹ್ಮಣ್ಯ ಶರಣೋ ಮಯೂರ ವಾಹನ ದೇವದೇವ ಶರಣೋ ಮಯೂರ ವಾಹನ ದೇವದೇವ ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವ ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವ ಶರಣಿಂಬೆ ಶರಣಬೆ ಶ್ರೀ ಸುಬ್ರಹ್ಮಣ್ಯ ಕರುಣದ ದೇವ ಗುರು ವಿಶ್ವಮಾನ್ಯ ಕರುಣದ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಧರೆಜುಳು ಬೆಜರು ಅಂತ ಬಾಬಂಜೆ ಕೇತ್ರದಿ ತೋದಿಲ್ಲೊತ್ತಿ ಧರೆಜುಳು ಬೆಜರ ಅಂತ ಬಾಬಂಜೆ ಕೇತ್ರದಿ ಸ್ಥಿರವಾಗಿ ನೆಲ ತೀರ್ಪ ಶ್ರೀ ಸುಬ್ರಹ್ಮಣ್ಯಗೆ ಶರಣಾಗತ ಶ್ರೀದಳ ಪರಿಪಾಲಕ ದುರಿತ ನಿವಾರಕ ಮೋಗನಿಗೆ ಮಂಗಲಂ ಜಯ ಮಂಗಲಂ ಶುಭಮಂಗಲಂ ನಿತ್ಯ ಮಂಗಲಂ ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ಅಣ್ಣಪ್ಪ ಸ್ವಾಮಿ